ಪ್ರೈರಿ ಚಿಕನ್ ಎಂಬ ಕೋಳಿಯು ಅರೆಬರೆ ಮೊಲದಂತೆ ಕಾಣುವ ವಿಶೇಷ ಜಾತಿಯಾಗಿದ್ದು ಈಗ ಇದು ನಿರ್ವಂಶದಲ್ಲಿದೆ. ಮೊಲದಂತೆ ಅರ್ಧ ದೇಹ, ಮೊಲದಂತೆ ಏರಿಸಬಹುದಾದ ಕಿವಿ, ದೊಡ್ಡ ಮೀನಿನ ಹುರುಪೆಯಂತೆ ಕಾಣುವ ಗರಿಗಳ ಈ ಕೋಳಿಯು ಅಮೆರಿಕದ ಟೆಕ್ಸಾಸ್, ಲೂಸಿಯಾನ ಕರಾವಳಿಯವು. 1900ರಲ್ಲಿ 10 ಲಕ್ಷ ಇದ್ದ ಇವುಗಳ ಸಂಖ್ಯೆಯು 1937ಕ್ಕೆ 8700ಕ್ಕೆ ಇಳಿದಿತ್ತು. ಈಗ ನಿರ್ವಂಶದಂಚಿನಲ್ಲಿದೆ. ಹುಲ್ಲಿನ ಚಿಗುರು, ಬೀಜ, ಕೀಟ ತಿನ್ನುವ ಇವನ್ನು ಕೊಯೋಟ್ ನರಿ, ರಾಕೂನ್ ಕಾಡುಬೆಕ್ಕು, ಹದ್ದು, ದೊಡ್ಡ ಹಾವು ಮತ್ತು ಮನುಷ್ಯರು ಬೇಟೆಯಾಡಿ ತಿನ್ನುತ್ತಾರೆ. ಕೂಡು ಕಾಲದಲ್ಲಿ ಗಂಡು ಕುತ್ತಿಗೆಯ ಬಳಿ ಕಿತ್ತಳೆ ಬಣ್ಣದ ವಿಶೇಷ ಬಲೂನು ಊದುತ್ತದೆ. ವೂ ವೂ ಎಂದು ವಿಶೇಷವಾಗಿ ಕೂಗುತ್ತದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಟೆಕ್ಸಾಸ್.